ಇದ್ರೂ ಇರ್ಬೋದೇನೋ, ಬೆಳೆಯೋರ್ನ ತುಳಿಯೋರ್ ಜಾಸ್ತಿ ಅಲ್ವಪ್ಪ, ಬೆಳೆಯೋರ್ನ ತುಳಿಯೋರ್ ಜಾಸ್ತಿ ಇದ್ರೂ ಇರ್ಬೋದು, ನನಗ್ ಗೊತ್ತಿಲ್ಲ ಅದು. ನೀವೇ ಕೊಡ್ಸಿದ್ರೆ ಅವ್ರಿಗೆ? ಇಲ್ಲ ಅವನೇ ತಗೊಂಡಿದ್ದು, ನನ್ ಮಗನೇ ತಗೊಂಡಿದ್ದು. ಬಟ್ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಚೈನ್ ನಾನು ಕೊಡ್ಸಿರೋದು, ಕೊಡ್ಸಿ ಒಂದ್ 5-6 ವರ್ಷ ಆಗಿದೆ. ಏನು ಬೇಕಂತಾನೆ ಮಾಡ್ತಾ ಇರ್ತಾರೆ ಅವ್ರದೆಲ್ಲ ಬಿಟ್ಬಿಟ್ಟು. ಇವಾಗ ಎಲ್ಲಾರ್ದು ಆಚೆ ತೆಗಿಬೇಕು ಅಷ್ಟೇ. ಇವಾಗ ನನ್ ಮಗನ್ ತೆಗ್ದವನ್ಗೆ ಎಲ್ಲಾರ್ದು ತೆಗಿಬೇಕು ಆಚೆ. ವರ್ತೂರು ಸಂತೋಷ್ ಅವರು ಮೈ ತುಂಬ ಬಂಗಾರ ಹಾಕಿಕೊಂಡಿದ್ದರು. ಅದನ್ನು ನೋಡಿದ ಕೆಲವರು ಇವರನ್ನ ಬಂಗಾರದ ಮನುಷ್ಯ ಅಂತ ಕರೆಯುತ್ತಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಈ ಬಗ್ಗೆ ಮಾತನಾಡಿದ್ದ ಅವರು, ನಾನು ಸ್ವಲ್ಪ ಬಂಗಾರ ಹಾಕಿಕೊಂಡು ಬಂದಿದ್ದೇನೆ, ಇನ್ನು ತುಂಬಾ ಮನೆಯಲ್ಲಿದೆ ಅಂತ ಹೇಳಿದ್ದರು. ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಭಾಗವಹಿಸಿದ್ದ ವರ್ತೂರು ಸಂತೋಷ್ ಶ್ರೀಮಂತ ರೈತನೇ ಬಿಡಿ. ಆದಷ್ಟು ಶ್ರೀಮಂತ ಅಂದ್ರೆ ಮೈ ತುಂಬಾ ಬಂಗಾರವನ್ನು ಹಾಕಿಕೊಳ್ಳುವಷ್ಟು ಶ್ರೀಮಂತ ಅಂದ್ರೂ ತಪ್ಪಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇಂತಹ ಒಬ್ಬ ಶ್ರೀಮಂತ ರೈತನನ್ನ ಎಲ್ಲರೂ ನೋಡಿದ್ದಾರೆ ಹಾಗೂ ಅವರನ್ನ ಹೊಗಳಾಡಿದ್ದಾರೆ, ಕೊಂಡಾಡಿದ್ದಾರೆ. ಅಷ್ಟಕ್ಕೂ ಈ ವರ್ತೂರ್ ಸಂತೋಷ್ ಯಾರು, ಏನು ಈ ವರ್ತೂರ್ ಸಂತೋಷ್ ಹಿನ್ನೆಲೆ, ಯಾಕೆ ಅವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ, ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಲೆಟ್ಸ್ ವೆಲ್ಕಮ್ ವರ್ತೂರ್ ಸಂತೋಷ್, ರಕ್ಷಕ್ ಬುಲೆಟ್ ಡ್ರೋನ್ ಪ್ರತಾಪ್. ಎಷ್ಟು ನೆಗೆಟಿವ್ ಆಗಿದೆ ನಿಮಗೆ, ಟ್ರೋಲ್ ಆಗಿದ್ದಾಗಲಿ, ಟೋಸ್ಟ್ ಆಗಿದ್ದಾಗಲಿ, ರೋಸ್ಟ್ ಆಗಿದ್ದಾಗಲಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ವರ್ತೂರು ಸಂತೋಷ್ ಹಲವು ಪ್ರಾಣಿಗಳನ್ನು ಸಾಕಿದ್ದಾರೆ. ಅವುಗಳಲ್ಲಿ ಹಳ್ಳಿಕಾರ ತಳಿಯ ಹಸುಗಳ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ಮೂಡಿಸಿದ್ದಾರೆ. ನಶಿಸಿ ಹೋಗ್ತಿರೋ ಈ ತಳಿಯನ್ನ ಸಂರಕ್ಷಿಸುವ ಜವಾಬ್ದಾರಿ ಕೂಡ ಅವರು ಹೊತ್ತಿದ್ದಾರೆ. ಈಗ ಅದರ ಬಗ್ಗೆ ಸಮಿತಿಯನ್ನು ಮಾಡಿಕೊಂಡು ಅದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ವರ್ತೂರು ಸಂತೋಷ್ ಮೈ ಮೇಲಿನ ಆಭರಣ ನೋಡಿದ್ರೆ ಎಲ್ಲರಿಗೂ ಶಾಕ್ ಆಗೋದು ಸಹಜವೇ. ಒಬ್ಬ ರೈತ ಈ ಹಂತಕ್ಕೆ ಇರಬಹುದು ಎನ್ನುವ ಕುತೂಹಲ ಮೂಡಿಸಿದ್ದಾರೆ. ಹಾಗೆಯೇ ವರ್ತೂರು ಸಂತೋಷ್ ಒಬ್ಬ ರೈತ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು, ಏನೆಲ್ಲ ಯಶಸ್ಸನ್ನ ಕಾಣಬಹುದು ಅಂತ ಹೇಳಿಕೊಟ್ಟಿದ್ದೇ ಈ ವರ್ತೂರು ಸಂತೋಷ್. ಅವರ ಮಾತಿನ ವೈಖರಿ, ಅವರ ಚಾತುರ್ಯ ಕಂಡು ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ನಲ್ಲಿ ಅವರನ್ನು ಕೂಡ ಸೆಲೆಕ್ಟ್ ಮಾಡಲಾಗಿತ್ತು. ಮೊದಲ ದಿನವೇ ವರ್ತೂರು ಸಂತೋಷ್ ಆಭರಣ ಕೊಂಡು ಅನೇಕ ಸ್ಪರ್ಧಾರ್ಥಿಗಳು ಹುಬ್ಬೇರಿಸಿದ್ದರು. ಏನಪ್ಪಾ ಇದು ಇಷ್ಟೊಂದು ಆಭರಣ ಅಂತಲೇ ಚರ್ಚೆ ಮಾಡುತ್ತಿದ್ದರು. ಕೊರಳಲ್ಲಿರೋ ಹುಲಿ ಉಗುರಿನ ಪ್ಯಾಟರ್ನ್ ನೋಡಿ ಎಷ್ಟೋ ಜನ ಆಶ್ಚರ್ಯಪಟ್ಟಿದ್ದರು. ಯಾಕೆ ಹಿಂದೆ ಇದನ್ನ ರಾಜ ಮಹಾರಾಜರು ಹಾಕಿಕೊಳ್ಳುತ್ತಿದ್ದರು, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹುಲಿಯ ಉಗುರಿನ ಪೆಂಡೆಂಟ್ ಹಾಕೋದು ಕಡಿಮೆ ಆಗೋಗಿತ್ತು. ಕಾರಣ ಇದಕ್ಕೆ ಇರುವ ಕಾನೂನಿನ ಇಕ್ಕಟ್ಟುಗಳು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ವರ್ತೂರು ಸಂತೋಷ್ ಆಭರಣ ಕಂಡ ಜನರು ಸುಮ್ಮನೆ ಇರಬಹುದು, ಆದ್ರೆ ಈ ಅರಣ್ಯ ಅಧಿಕಾರಿಗಳು ಸುಮ್ಮನೆ ಇರಬೇಕಲ್ಲವೇ? ಹುಲಿ ಉಗುರು ಧರಿಸಿರೋದು ಅಪರಾಧವೇ ಆಗುತ್ತದೆ. ಇವತ್ತು ಹುಲಿಗಳನ್ನ ಕೊಲ್ಲುವುದಾಗಲಿ, ಹುಲಿ ಉಗುರುಗಳನ್ನ ಧರಿಸುವುದು ದೊಡ್ಡ ಅಪರಾಧವೇ ಆಗಿದೆ. ಅದಕ್ಕೇನು ಬಿಗ್ ಬಾಸ್ ಮನೆಯೊಳಗಿದ್ದಂತಹ ವರ್ತೂರು ಸಂತೋಷ್ ಅವರನ್ನ ಅರಣ್ಯ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಕೂಡ ಈಗ ನಡೆಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದ ವರ್ತೂರು ಸಂತೋಷ್ ಧರಿಸಿರೋದು ಹುಲಿ ಉಗುರೇನಾ ಅಥವಾ ಕಾಡು ಬೆಕ್ಕಿನ ಉಗುರು ಕೂಡ ಅಷ್ಟೇ ದೊಡ್ಡದಾಗಿರುತ್ತದೆ. ಹಾಗೇನಾದ್ರೂ ಆದ್ರೆ ಅದು ಕೂಡ ಒಂದು ಲೆಕ್ಕದಲ್ಲಿ ತಪ್ಪೇ ಆಗುತ್ತದೆ. ಯಾವುದಕ್ಕೂ ಅಸಲಿ ವಿಚಾರ ಇನ್ನಷ್ಟೇ ಹೊರಗೆ ಬೀಳಬೇಕಾಗಿದೆ. ಬಿಗ್ ಬಾಸ್ ಮನೆಯಿಂದ ವರ್ತೂರು ಸಂತೋಷ್ ಅರೆಸ್ಟ್ ಮಾಡಿರುವ ಸುದ್ದಿ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ. ರವಿವಾರ ರಾತ್ರಿ ಬಿಗ್ ಬಾಸ್ ಮನೆಯಿಂದ ಉಟ್ಟ ಬಟ್ಟೆಯ ಮೇಲೆಯೇ ಬಂಧಿಸಲಾಗಿದೆ ಎನ್ನಲಾಗಿದೆ. ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧಿಯೊಬ್ಬರು ಮನೆಯಿಂದ ಅರೆಸ್ಟ್ ಆಗಿದ್ದಾರೆ. ಹುಲಿ ಉಗುರು ಧರಿಸಿದ್ದ ಆರೋಪದ ಮೇಲೆ ವರ್ತೂರು ಸಂತೋಷ್ ಅವರನ್ನ ರಾಮೋಹಳ್ಳಿ ಅರಣ್ಯಾಧಿಕಾರಿಗಳು ಕಸ್ಟಡಿಯಲ್ಲಿ ತೆಗೆದುಕೊಂಡಿದ್ದಾರೆ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನು ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್. ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ತಡ ಯಾಕೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ.
ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ವರ್ತೂರ್ ಸಂತೋಷ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನಲಾಗಿದೆ. ಈ ಹುಲಿ ಉಗುರು ವರ್ತೂರ್ ಅವರಿಗೆ ಹೇಗೆ ದೊರೆಯಿತು? ಇವರಿಗೆ ಈ ಉಗುರನ್ನ ಕೊಟ್ಟಿದ್ದಾರೋ? ಹುಲಿಯನ್ನು ಕೊಂದು ಅಥವಾ ಹುಲಿಯನ್ನು ಬೇಟೆಯಾಡಿ ಈ ಉಗುರು ತಂದಿದ್ದಾರಾ ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಸುಮಾರು 3-4 ವರ್ಷಗಳ ಹಿಂದೆ ವರ್ತೂರು ಸಂತೋಷ್ ಅವರು ತಮಿಳುನಾಡಿಗೆ ಹೋಗಿದ್ದಾಗ ಹೊಸೂರು ಧರ್ಮಪುರಿ ನಡುವೆ ಯಾವುದೋ ಒಂದು ಭಾಗದಲ್ಲಿ ಹುಲಿ ಉಗುರನ್ನ ತೆಗೆದುಕೊಂಡಿದ್ದಾರೆ ಎನ್ನುವ ಮಾಹಿತಿ ಈಗ ಗೊತ್ತಾಗಿದೆ. ಅಸಲಿ ಹುಲಿ ಉಗುರಿನ ಪೆಂಡೆಂಟ್ ಬಳಸುವುದು, ಧರಿಸುವುದು ವನ್ಯಜೀವ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅಪರಾಧ ಎಂಬುದು ಸಂತೋಷ್ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಸಂತೋಷ್ ಅವರಿಗೆ ಜಾಮೀನು ಕೋರಿ ನ್ಯಾಯಾಲಯದಲ್ಲಿ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ. ಜಾಮೀನು ಅರ್ಜಿ ವಿಚಾರಣೆ ಬುಧವಾರ ನಡೆಯಲಿದೆ ಎಂದು ಸಂತೋಷ್ ಪರ ವಕೀಲ್ ನಟರಾಜ್ ಹೇಳಿದ್ದಾರೆ. ಈ ಸಂಬಂಧ ಸಂತೋಷ್ ಅವರ ತಾಯಿ ಮಂಜುಳಾ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಮಗನ ಹೇಳಿಕೆಯನ್ನು ಸಹಿಸಲಾಗದೆ ಅವನ ವಿರುದ್ಧ ಕುತಂತ್ರ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ನನ್ನ ಮಗ ಬಿಗ್ ಬಾಸ್ ಹೋಗಿದ್ದು ನನಗೆ ಖುಷಿ ಇತ್ತು, ಆದರೆ ಇವತ್ತು ನನಗೆ ತುಂಬಾ ನೋವಾಗುತ್ತಿದೆ. ಈ ಪ್ರಕರಣದ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಅದರ ಬಗ್ಗೆ ಮಗನನ್ನೇ ಕೇಳಬೇಕು. ಇವತ್ತು ನನ್ನ ಮಗ ಎಷ್ಟು ಕೆಳಗೆ ಹೋಗ್ತಾ ಇದ್ದಾನೋ ಅಷ್ಟೇ ಮೇಲೆ ಬರ್ತಾನೆ ಅನ್ನೋ ಭರವಸೆ ನನಗಿದೆ ಎಂದು ಸಂತೋಷ್ ಅವರ ತಾಯಿ ಮಂಜುಳಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಧೈರ್ಯ ಇದೆ, ನನಗೆ ಭಯ ಇಲ್ಲ. ಜನರು ಏನು ಬೇಕಾದರೂ ಮಾತನಾಡಿಕೊಳ್ಳಿ. ನಾವು ವ್ಯವಸಾಯ ಮಾಡೋರು, ಕಷ್ಟಪಡುತ್ತೇವೆ. ನಾವು ಏನೇ ಇರಲಿ ಈ ವಿಷಯದಲ್ಲಿ ಗೆದ್ದೇ ಗೆಲ್ಲುತ್ತೇವೆ ಎನ್ನುವ ವಿಶ್ವಾಸ ಅವರು ಕೂಡ ಹೊಂದಿದ್ದಾರೆ. ನನಗೆ ಆ ಹುಲಿ ಉಗುರಿನ ಬಗ್ಗೆ ಕೊಂಚಿತ್ತು ಮಾಹಿತಿ ಇಲ್ಲ. ಅದನ್ನು ಸಿಟಿಯಿಂದ ತೆಗೆದುಕೊಂಡು ಬಂದೆ ಅಂತ ಸಂತೋಷ್ ಹೇಳಿದ್ದಾರಂತೆ. ಈ ಡಾಲರ್ ಬಗ್ಗೆ ನನಗೆ ಗೊತ್ತಿಲ್ಲ. ಚೈನ್ ಮಾಡಿಸುವಂತ ಹೇಳಿದ್ದ ಅಷ್ಟೇ. ನಾನು ಅದನ್ನ ಮಾಡಿಸಿಕೊಟ್ಟಿದ್ದೆ ಎಂದು ಹೇಳಿದ್ದಾರೆ. ಈ ಹುಲಿ ಉಗುರು ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದು ನನಗೂ ಗೊತ್ತಿಲ್ಲ. ಅದನ್ನೆಲ್ಲ ಮಾಡಿಸಿಕೊಳ್ಳಬೇಕೋ ಬಿಡಬೇಕು ಅನ್ನೋದು ಅರಿವು ಅವರಿಗೂ ಕೂಡ ಗೊತ್ತಿಲ್ಲದೆ ಮಾಡಿಸಿಕೊಂಡಿರುವುದು ಅವನು. ಈ ಡಾಲರ್ ಮಾಡಿಸಿ 10 ವರ್ಷ ಆಗಿದೆ ಎನಿಸುತ್ತದೆ. ಅದನ್ನು 10 ವರ್ಷಗಳಿಂದಲೂ ಕೂಡ ಅವನು ಹಾಕಿಕೊಂಡಿದ್ದಾನೆ. ಆಗಲಿಂದಲೂ ಯಾರು ಕೇಳಿಲ್ಲ. ಈಗ ಇದು ಆಗಿದೆ ಅಂದ್ರೆ ಯಾರೋ ಬೇಕು ಅಂತಾನೆ ಮಾಡಿಸಿದ್ದಾರೆ. ಇದನ್ನು ಯಾರೋ ಮಾಡಿಸಿದ್ದಾರೋ ಅವರಿಗೆ ಒಳ್ಳೆಯದಾಗಲಿ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಇದ್ರೂ ಇರ್ಬೋದೇನೋ, ಬೆಳೆಯೋರ್ನ ತುಳಿಯೋರ್ ಜಾಸ್ತಿ ಅಲ್ವಪ್ಪ. ಬೆಳೆಯೋರ್ನ ತುಳಿಯೋರ್ ಜಾಸ್ತಿ ಇದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ನೀವೇ ಕೊಡ್ಸಿದ್ರ? ಇಲ್ಲ ಅವನೇ ತಗೊಂಡಿದ್ದು, ನನ್ನ ಮಗನೇ ತಗೊಂಡಿದ್ದು. ಬಟ್ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಚೈನ್ ನಾನು ಕೊಡಿಸಿ ಒಂದು 5-6 ವರ್ಷ ಆಗಿದೆ. ಏನು ಬೇಕಂತಾನೆ ಮಾಡ್ತಾ ಇರ್ತಾರೆ. ಅವ್ರದ್ದೆಲ್ಲ ಬಿಟ್ಬಿಟ್ಟು ಇವಾಗ ಎಲ್ಲಾರ್ದು ಆಚೆ ತೆಗಿಬೇಕು ಅಷ್ಟೇ. ಇವಾಗ ನನ್ನ ಮಗನ್ ತೆಗ್ದವನ್ಗೆ ಎಲ್ಲಾರ್ದು ತೆಗಿಬೇಕು ಆಚೆ. ನನ್ನ ಮಗ ದಿನದಿಂದ ದಿನಕ್ಕೆ ಯಶಸ್ಸನ್ನು ಗಳಿಸುತ್ತಿದ್ದಾನೆ. ಜನರು ಅವನನ್ನ ಎತ್ತುತ್ತಿದ್ದಾರೆ. ಹೀಗಾಗಿ ಅವನನ್ನ ತುಳಿಯಬೇಕು ಅಂತ ಈ ರೀತಿ ಮಾಡಿದ್ದಾರೆ ಎಂದು ಸಂತೋಷ್ ತಾಯಿ ತುಂಬಾ ದುಃಖದಿಂದ ಹೇಳಿಕೊಂಡಿದ್ದಾರೆ. ಹುಲಿ ಉಗುರು ಇರುವ ಲಾಕೆಟ್ ಧರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಅವರಿಗೆ ನ್ಯಾಯಾಲಯ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ಇದೀಗ ಸಂತೋಷ್ ಅವರಿಗೆ ಲಾಕೆಟ್ ಮಾಡಿಕೊಟ್ಟ ಚಿನ್ನದ ಅಂಗಡಿ ಮಾಲೀಕನಿಗೂ ಸಂಕಷ್ಟ ಎದುರಾಗಿದೆ. ಸದ್ಯ ಅರಣ್ಯಾಧಿಕಾರಿಗಳು ಸಂತೋಷ್ ಅವರಿಗೆ ದೊರೆತ ಹುಲಿ ಉಗುರಿನ ಮೂಲ ಕೆದಕಲು ತಯಾರಿ ನಡೆಸಿದ್ದಾರೆ. ಇದೀಗ ಹುಲಿ ಉಗುರಿಗೆ ಲಾಕೆಟ್ ಮಾಡಿಕೊಟ್ಟ ವರ್ತೂರು ಮೂಲದ ಚಿನ್ನದ ಅಂಗಡಿ ಮಾಲೀಕ ಹಾಗೂ ಸಂತೋಷ್ ಆಪ್ತ ರಂಜಿತ್ ಅವರಿಗೂ ಅರಣ್ಯಾಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಎಂದು ವರದಿ ಬಂದಿದೆ. ಆದರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ಇದರಿಂದ ನಾವು ತಿಳಿಯಬೇಕಾದ ವಿಷಯ ಏನಂದ್ರೆ, ಯಾವುದೇ ಕಾರಣಕ್ಕೂ ಪ್ರಾಣಿಗಳನ್ನ ಹಿಂಸಿಸಿ ಅವುಗಳ ಅಂಗಗಳನ್ನ ಮನೆಯಲ್ಲಿಡದಾಗಲಿ ಧರಿಸುವುದಾಗಲಿ ಅದು ಮಹಾ ತಪ್ಪು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮಾಡುತ್ತಿದ್ದರು. ಹೀಗೆ ಮಾಡುವುದರಿಂದಲೇ ನಮ್ಮ ಭಾರತ ಖಂಡದಲ್ಲಿ ಸಿಂಹಗಳ ಸಂಖ್ಯೆ ಕಡಿಮೆ ಆಗಿದೆ, ಹುಲಿಗಳ ಸಂಖ್ಯೆ ಕಡಿಮೆ ಆಗಿದೆ. ದಿನದಿಂದ ದಿನಕ್ಕೆ ಆನೆಗಳ ಸಂಖ್ಯೆನೂ ಕಡಿಮೆ ಆಗುತ್ತಿದೆ. ಅವುಗಳನ್ನ ಉಳಿಸುವುದು ಬೆಳೆಸುವುದು ನಮ್ಮ ಜವಾಬ್ದಾರಿ. ನಿಜಕ್ಕೂ ಈ ಒಂದು ಘಟನೆ ಹಲವಾರು ಜನಗಳ ಕಣ್ಣನ್ನು ತೆರೆದಿದೆ ಅಂದರೆ ತಪ್ಪಾಗಲಾರದು. ಬನ್ನಿ, ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.